ಒಗ್ಗೆಲ್ಬೆಟ್ಟುವಿನಲ್ಲಿ ಸುಮಾರು ವರ್ಷಗಳ ಹಿಂದೆ ಊರಿಗೆ ಬಂದ ಕಾಯಿಲೆ. ಈ ಕಾಯಿಲೆಯಿಂದ ಊರಿನಲ್ಲಿ ಸಾವು ಸಂಭವಿಸಿದಾಗ ಊರಿನ ಆರಾಧನಾ ಶಕ್ತಿ ಪಿಲಿಚಾಮುಂಡಿಗೆ ಕೋಲ ಸೇವೆ ನೀಡ್ತೀವಿ ಅಂತ ಊರಿನ ಹಿರಿಯರು ಪ್ರಾರ್ಥಿಸಿಕೊಂಡ ನಂತರ ಪರಿಹಾರ ಆಗುತ್ತೆ. ಈ ಹರಕೆಯನ್ನ ಸ್ಥಳೀಯ ಗ್ರಾಮಸ್ಥರು ಸೇರಿ ನೀಡಿದ್ದಾರೆ. ಈ ಬಗೆಗೆ ಒಂದು ವರದಿ ಇಲ್ಲಿದೆ ನೋಡಿ. ಒಗ್ಗೆಲ್ಬೆಟ್ಟು ಬ್ರಹ್ಮ ಬೈದರುಗಳ ಬಲಬದಿಯಲ್ಲಿ ನೆಲೆಗೊಂಡು ಕಾರ್ಣಿಕ ಮೆರೆಯುತ್ತಿರುವ ಪಿಲಿಚಾಮುಂಡಿ ದೈವಕ್ಕೆ ಹರಕೆ ಸೇವೆಯನ್ನ ಊರಿನ 10 ಸಮಸ್ತರು ಸೇರಿ ದೈವದ ಅಭಯದಂತೆ ಒಗ್ಗೆಲ್ಬೆಟ್ಟು ಪಟ್ಲದಲ್ಲಿ ಅದ್ದೂರಿಯಿಂದ ಜರುಗಿಸಿದ್ರು. ಈ ಸಂದರ್ಭ ಪಿಲಿಚಾಮುಂಡಿಯ ಅನುಗ್ರಹ ಸರ್ವರಿಗೂ ಸಿಕ್ಕಿತ್ತು. ಒಗ್ಗೆಲ್ಬೆಟ್ಟುವಿನ ಪರಿಸರದಲ್ಲಿ ಸುಮಾರು ವರ್ಷಗಳ ಹಿಂದೆ ಊರಿಗೆ ಬಂದ ಕಾಯಿಲೆ. ಈ ಕಾಯಿಲೆಯಲ್ಲಿ ಊರಿನಲ್ಲಿ ಸಾವು ಸಂಭವಿಸಿತ್ತು. ಊರಿನ ಹಿರಿಯರೆಲ್ಲ ದಿಕ್ಕು ತೋಚದೆ ಊರಿನ ದೈವದ ಮೊರೆ ಹೋದ್ರು. ಊರಿನ ರಕ್ಷಣೆ ನಿಂತಿದ್ರು ಪಿಲಿಚಾಮುಂಡಿ ದೈವ. ಊರಿನ ಎಲ್ಲಾ ಗ್ರಾಮಸ್ಥರು ಜಾತಿ ಮತ ಭೇದ ಮರೆತು ಪ್ರಾರ್ಥಿಸಿಕೊಂಡ್ರು. ಊರಿಗೆ ಬಂದ ಕಷ್ಟವನ್ನ ಪರಿಹಾರ ಮಾಡಿಕೊಡ್ಬೇಕು, ಊರಿನ ಒಗ್ಗೆಲ್ಪಟ್ಟದಲ್ಲಿ ಕೋಲ ಸೇವೆ ನೀಡ್ತೀವಿ ಅಂತ ಊರಿನ 10 ಸಮಸ್ತರು ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ್ರು. ಇನ್ನು ಭಕ್ತರ ಪ್ರಾರ್ಥನೆಗೆ ಉಳಿದ ಪಿಲಿಚಾಮುಂಡಿಯು ಎಲ್ಲಾ ಕಷ್ಟಗಳನ್ನ ಬಗೆಹರಿಸಿದ್ರು. ಜನ ಒಂದು ರೀತಿಯ ಒಬ್ಬನನ್ನು ಬೇರೆ ಹುಗ್ದು ಬರುವಾಗ ಇನ್ನೊಬ್ಬ ತೀರಿ ಹೋಗುವಂಥ ಒಂದು ಘಟನೆ ಇತ್ತು ಅಂತೆ. ನಾ ಹೇಳೋದು ಕೇಳಿದ್ದೇನೆ. ಹಾಗೆ ಇದು ಏನಾಯಿತು ಅಂತೇಳಿ ಚೌಂಡಿ ನಾವು ಪಿಲಿಚೌಂಡಿಗೆ ಒಂದು ನಾವು ಊರು ಇಳಿಸಿ ಒಂದು ಕೋಲ ಕೊಡ್ತೇವೆ ಅಂತ ಹೇಳಿದ ಪ್ರಶ್ನದಲ್ಲಿ ಆಗ ಅದು ಆ ಕಾಯಿಲೆ ಹಿಂದೋಯಿತು. ಆ ಹಿಂದೋದ ಸಂದರ್ಭದಲ್ಲಿ ಹೇಳಿದ ಹರಕೆ ಬೂಡಿಸಲಿಲ್ಲ. ಆದರೆ ಈಗ ಅದನ್ನು ತಗೊಳ್ಳುವಂಥ ಶಕ್ತಿ ಆ ಪಿಲಿಚೌಂಡಿಗೆ ದೇವರು ನಮಗೆ ಕೊಟ್ಟಿದ್ದಾರೆ. ಹಾಗೆ ಅದು ಕೊಟ್ಟು ಮೊನ್ನೆ ಎಲ್ಲ ಅದು ನಾವು ಎಲ್ಲ ಸೇರಿ ಭಕ್ತಾಭಿಮಾನಿಗೆ ಸೇರಿ ಎಲ್ಲ ಊರಿನವರು ಸೇರಿ ಪರ ಊರಿನವರು ಸೇರಿ ಮಾಡಿದಂಥ ಒಂದು ಈ ಕೋಲ ಒಳ್ಳೆ ರೀತಿಯಲ್ಲಿ ಆಗಿದೆ. ಇನ್ನು ಮುಂದಕ್ಕೂ ಹಾಗೆ ಆಗ್ಬೋದು ಅಂತೇಳಿ ನಮ್ಮ ಒಂದು ನಿರೀಕ್ಷೆ ಇದೆ. ಕಷ್ಟವನ್ನ ದೂರ ಮಾಡಿದಂತಹ ಪಿಲಿಚಾಮುಂಡಿಯನ್ನ ಇಲ್ಲಿಯ ಜನರು ನಂಬಿಕೊಂಡು ಬರ್ತಿದ್ದಾರೆ. ಸುಮಾರು ವರ್ಷಗಳ ನಂತರ ಊರಿನ 10 ಸಮಸ್ತರು ಸೇರಿ ಪಿಲಿಚಾಮುಂಡಿ ಕೋಲ ಸೇವೆ ನೀಡಿದ್ರು. ಊರಿನ ಜನರೆಲ್ಲ ಈ ಕೋಲದಲ್ಲಿ ಭಾಗವಹಿಸಿದ್ರು. ಎಲ್ಲ ಗಂಧ ಪ್ರಸಾದವನ್ನ ಸ್ವೀಕರಿಸಿದ್ರು. ತಮ್ಮ ಹಿರಿಯರನ್ನ ನಂಬಿ ಆರಾಧಿಸಿ ಬಂದ ದೈವದ ಕೃಪೆಗೆ ಪಾತ್ರರಾದ್ರು. ನಮ್ಮ ತಂದೆಯವರು ಸಹ ಹೇಳ್ತಿದ್ದಾರೆ, ಇಲ್ಲಿ ಒಂದು ಹಿಂದಿನ ಕಾಲದಲ್ಲಿ ಅದು ಏನೋ ಒಂದು ತೊಂದರೆಗೆ ಅವರು ಹೇಳಿಕೊಂಡಂಥ ಹರಕೆ. ನಾವು ಸಣ್ಣವರು ಇರುವಾಗ ಇಲ್ಲಿ ಪ್ರತಿ ಸಾರಿಯೂ ಪಿಲಿಚೌಂಡಿ ಕೋಲ ಅಂತೇಳಿ ಆಗ್ತಿದ್ದದ್ದು ಈ ಅಂಗಣದಲ್ಲಿ, ನಮ್ಮ ಗರಡಿ ಅಂಗಣದಲ್ಲಿ ಆಗ್ತಿದ್ದದ್ದು. ಅದು ಅಂಗಣದಲ್ಲಿ ಗರಡಿಯಲ್ಲಿ ಕೋಲ ಆಗ್ತಿರುವಾಗ ದೈವಗಳು ತೋರಿಸುವುದು ನಮ್ಮ ಪಟ್ಟಣದ ಕಡೆಗೆ ಕೈ ತೋರಿಸಿ ಏನೋ ಸನ್ನೆಯಲ್ಲಿ ಹೇಳ್ತಿದ್ದದನ್ನು ನಾವು ಕಂಡಿದ್ದೇವೆ. ಮತ್ತು ಅದು ಕೇಳುವಾಗ ಅದು ಹಿಂದಿನ ಕಾಲದಲ್ಲಿ ಏನೋ ಸಂಕಷ್ಟ ಬಂದಾಗ ಹರಕೆ ಹೇಳಿದ್ದು, ಪಟ್ಟಣದ ಬಯಲಿನಲ್ಲಿ ಒಂದು ಕೋಲ ಸೇವೆ ಆಗಬೇಕಂತೇಳಿ ಪಿಲಿಚೌಂಡಿಗೆ ಹರಕೆ ಹೊತ್ತದ್ದು. ಅದು ನೋಡಿ ದೈವ ಪ್ರೇರಣೆ ಏನು ಯಾವ ಕಾಲದಲ್ಲಿ ಯಾವುದು ಆಗಬೇಕು ಅಂತ ದೈವ ನಿರ್ಣಯ ಮಾಡಿದ್ದೇನೆ. ಈ ಬಾರಿಯ ಕೊಡಿ ತಿಂಗಳ ನೇಮೋತ್ಸವ ಸಂದರ್ಭದಲ್ಲಿ ಅದನ್ನು ಎಲ್ಲ ಭಕ್ತರ ಒಂದು ಸಂಪೂರ್ಣ ಸಹಕಾರದೊಂದಿಗೆ ದೇವರುಗಳ ಒಂದು ಅನುಗ್ರಹದೊಂದಿಗೆ ನಾವು ಪಟ್ಟಣದ ಬಯಲಿನಲ್ಲಿ ಒಂದು ಈ ಕೋಲವನ್ನು ನಡೆಸುವಂತಾಯಿತು. ಬಹುಶಃ ಅದೇ ನಮ್ಮ ಹಿರಿಯರಾದ ಕೃಷ್ಣಪ್ಪನವರು ಹೇಳಿದ ಹಾಗೆ ಇನ್ನು ಮುಂದೆ ಸಹ ನಮ್ಮ ಆಡಳಿತ ಸಮಿತಿಯವರಿಗೆ ಎಲ್ಲ ದೇವರುಗಳು ನಮಗೆ ಅನುಗ್ರಹ ಕೊಟ್ಟು ಶಕ್ತಿ ಕೊಟ್ಟು ಇಲ್ಲಿ ಒಂದು ದೈವಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅನುಗ್ರಹ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅದೇನೇ ಆಗ್ಲಿ ಆಸ್ತಿಕ ಬಂಧುಗಳು ತಮ್ಮ ಉದ್ಧಾರಕ್ಕೆ ಅನುಗುಣವಾಗಿ ಹರಕೆ ನೀಡಿದ್ರು. ದೇವರ ನಂಬಿಕೆ ಯಾವತ್ತೂ ಹುಸಿ ಮಾಡಿಲ್ಲ. ಈ ಪಿಲಿಚಾಮುಂಡಿ ದೇವರ ಆಶೀರ್ವಾದ ಈ ಊರಿನ ಜನರ ಮೇಲೆ ಇರಲಿ ಎಂಬುದೇ ನಮ್ಮ ಆಶಯ.
ಸುಮಾರು ವರ್ಷದಿಂದ ಸಮಸ್ಯೆ ಬಂದಾಗ ಊರಿಗೆ ಇಂಥ ಒಂದು ಸಂಕಷ್ಟ ದೂರ ಹೋಗಲಿ ಅಂತ ಹೇಳ್ಕೊಂಡು ಪಿಲಿಚಾವಂಡಿಗೆ ಮಾರಿ ಹೇಳಿ ಮಾರಿ ಪೂಜೆಯನ್ನು ಮಾಡಿಸಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ದೂರ ಆದಾಗ ಬಯಲಿನ ಪಟ್ಟಣದ ಬಯಲಿಗೆ ಕರೆದು ಕೋಲ ಮಾಡಿಸುವಂಥ ಒಂದು ಹರಕೆ ಹೇಳಿದರು. ಬಹುಶಃ ಇವತ್ತಿನ ಒಂದು ಜನಮಾನದಲ್ಲಿ ಅದು ಈಡೇರಿತು. ಇದಕ್ಕೆ ಬಹುಶಃ ದೈವ ಪ್ರೇರಣೆ ಹೇಗಿತ್ತು ಕೇಳಿದರೆ ಒಂದು ಸಣ್ಣ ತೊಡಕು ಕೂಡ ಬರಲಿಲ್ಲ. ಯಾಕಂದರೆ ಎಲ್ಲ ವಿಚಾರದಲ್ಲೂ ಕೂಡ ತುಂಬ ಅದ್ಧೂರಿಯಾದಂಥ ರೀತಿಯಲ್ಲಿ, ಅಂದರೆ ದೇವರು ಒಪ್ಪಿಕೊಳ್ಳುವಂಥ ರೀತಿಯಲ್ಲಿ ಸೇವೆ ನಡೆದಿದೆ. ಅದು ಹಣ ಇರ್ಬೋದು ಅಥವಾ ಸೇವೆಗೆ ಪೂರಕವಾದಂಥ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಅಂದರೆ ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂಥ, ಬಹುಶಃ ಉಗ್ಗೆಲ್ಬೆಟ್ಟಿನ ಇತಿಹಾಸದಲ್ಲಿ ನಾವು ನೋಡಿದ ಮಟ್ಟಕ್ಕೆ ಒಂದು ತುಂಬ ಜನ ಒಟ್ಟಾಗಿ ಸಂಘಟನಾತ್ಮಕವಾಗಿ ಮಾಡಿದಂಥ ಒಂದು ಧಾರ್ಮಿಕ ಸೇವೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಬಹುಶಃ ಅದೊಂದು ದೇವರ ಸೇವೆ ಮಾಡಲಿಕ್ಕೆ ಸಿಕ್ಕಿದಂಥ ಭಾಗ್ಯ ಅಂತ ನಾವು ಭಾವಿಸಬೇಕಾಗ್ತದೆ. ಪ್ರಮೋದ್ ಸುವರ್ಣ, ಕಟಪಾಡಿ, ಸ್ಪಂದನ ನ್ಯೂಸ್, ಉಡುಪಿ.